ಮಂಗಳೂರಿನ ಕಂಕನಾಡಿ ಗರಡಿ ಬಳಿಯ ಓಂ ಸಾಯಿ ಮಂದಿರ ಮತ್ತು ವಿಷ್ಣು ಸಹಸ್ರನಾಮ ಯಾಗ ಸಮಿತಿ ಆಶ್ರಯದಲ್ಲಿ ಅಷ್ಟೌ ಮಹಾ ಮಂತ್ರ ಪುರಸ್ಸರ ವಿಷ್ಣು ಸಹಸ್ರನಾಮ ಯಾಗವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಕಂಕನಾಡಿ ಗ್ರಾಮದ ಗರುಡಿ ಕ್ಷೇತ್ರದ ಬಳಿ ಇರುವ ಓಂ ಸಾಯಿ ಮಂದಿರವು ಸುಮಾರು 25 ವರ್ಷಗಳಿಂದ ಭಕ್ತಾದಿಗಳ ಪಾಲಿನ ಶಾಂತಿಧಾಮವಾಗಿ ಗುರುತಿಸಿಕೊಂಡಿದೆ. ಕಳೆದ 10 ವರ್ಷಗಳಿಂದ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಆರಾಧನೆ ಮಾಡಿಕೊಂಡು ಬರಲಾಗುತ್ತಿದೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಇಂದು ಲೋಕ ಕಲ್ಯಾಣಾರ್ಥವಾಗಿ ಆ ಪ್ರಯುಕ್ತ ಪ್ರವೀಣ್ ಮಚ್ಚೇಂದ್ರನಾಥ ಬಾಬಾ ಉಪಸ್ಥಿತಿಯಲ್ಲಿ ಉಮೇಶ್ ಶರ್ಮಾ ಅವರ ಮಾರ್ಗದರ್ಶನದಲ್ಲಿ ಬಿ ಗಂಗಾಧರ್ ಅವರ ನೇತೃತ್ವದಲ್ಲಿ ಅಷ್ಟೌ ಮಹಾಮಂತ್ರ ಪುರಸ್ಸರ ವಿಷ್ಣು ಸಹಸ್ರನಾಮ ಯಾಗವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಗುರು ಗಣಪತಿ ಪೂಜೆ, ಮಾತೃಕಾ ಪೂಜೆ, ದೇವನಾಧಿ ಅರಣಿ ಪೂಜೆ, ಅರಣಿ ಮಂಥನ, ಅಗ್ನಿ ಜನನ ಇತ್ಯಾದಿ ಧಾರ್ಮಿಕ ವಿಧಾನಗಳೊಂದಿಗೆ ಯಾಗವು ಆರಂಭಗೊಂಡು ಪೂರ್ಣಾಹುತಿ ಕಂಡಿತು. ಬಳಿಕ ಮಹಾಪೂಜೆ, ದಂಪತಿ ಆರಾಧನೆ ನಡೆಯಿತು. ಈ ಸಂದರ್ಭ ಓಂ ಸಾಯಿ ಸಾಯಿಬಾಬಾ ಸೇವಾ ಸಮಿತಿಯ ಬಿ ಗಂಗಾಧರ್ ಶಾಂತಿ, ವಿಷ್ಣು ಸಹಸ್ರನಾಮ ಯಾಗ ಸಮಿತಿಯ ಅಧ್ಯಕ್ಷರ ಸಹಿತ ಪದಾಧಿಕಾರಿಗಳು, ವಿಷ್ಣು ಸಹಸ್ರನಾಮ ಯಾಗ ಮಹಿಳಾ ಸಮಿತಿಯ ಸಂಚಾಲಕರು ಹಾಗೂ ಸದಸ್ಯರು ಸೇರಿದಂತೆ ಸಾವಿರಾರು ಭಕ್ತರು ಈ ಯಾಗದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.